ಇಫ್ ಯು ನೋ ವಾಟ್ ಯು ವಾಂಟ್, ಯು ವಿಲ್ ಗೆಟ್ ಇಟ್. ನಿಮಗೆ ಏನ್ ಬೇಕು ಅನ್ಸುತ್ತೋ ಅದು, ಹೌ ಬ್ಯಾಡ್ಲಿ ಯು ವಾಂಟ್, ಯು ವಿಲ್ ಗೆಟ್ ಇಟ್. ಸೊ ಐ ವೆಂಟ್ ಆಫ್ಟರ್ ದ್ಯಾಟ್. ಅವತ್ತು ಹೀಗೆ ಮಧ್ಯದಲ್ಲಿ ಒಂದು ದಿವಸ ನಮ್ಮ ತಾಯಿ ಊರಿಂದ ಬಂದಿದ್ರು, ಒಂದು ಮ್ಯಾಗಝೀನ್ ಟೇಬಲ್ ಮೇಲೆ ಇಟ್ಟಿದ್ರು. ತಲೆಗೆ ಎಣ್ಣೆ ಹಾಕ್ತೀನಿ, ಕೂತ್ಕೊಂಡ್ರೆ. ಸೊ ಕೂತ್ಕೊಂಡೆ. ಈ ಮಧ್ಯದಲ್ಲಿ ಒಂದು ಮ್ಯಾಗಝೀನ್ ಇತ್ತು, ನೋಡೋಣ. ಆಮೇಲೆ ನೋಡ್ತಾ ನೋಡ್ತಾ ಸರಿ ಅನಿಸ್ತು, ಓಕೆ ಅಟ್ಲೀಸ್ಟ್ ಫೋಟೋಸ್ ನೋಡೋಣ ಏನೇನು ಬಂದಿದೆ ಅಂತ ತೆಕ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಹೋಗ್ತಾ ಹೋಗ್ತಾ 2 ಪೇಜ್ ಬಂತು. ಇಲ್ಲಿ ಸಂಪೂರ್ಣ ಚಿತ್ರರಂಗ, ಹೀರೋಸ್ ಅಂಡ್ ಹೀರೋಯಿನ್ಸ್. ಸೊ ಏನೋ ನೋಡ್ತಾ ಇದ್ದೆ, 4 ಫೋಟೋ ಮೇಲ್ಗಡೆ, ಕೆಳಗಡೆ 5 ಫೋಟೋ, ಕೆಳಗಡೆ 5, ಕೆಳಗಡೆ 4-5 ಲೈನ್. ನಂದು 3rd row ಅಲ್ಲಿ 4 ಫೋಟೋಗ್ರಾಫ್, ಬಿಯಾಂಡ್ ಸಮ್ ನ್ಯೂ ಕಮರ್ಸ್. ಏನಾದ್ರೂ ಆಲ್ಫಾಬೆಟಿಕಲ್ ಆರ್ಡರ್ ಹಾಕಿದಾರ ಅಂತ ಇನ್ನೊಂದ್ಸತಿ ಚೆಕ್ ಮಾಡಿದೆ. ಇಲ್ವಲ್ಲ, ಏನೋ ಒಂದು ಸ್ವಲ್ಪ ಸರಿನೇ ಕಾಣಿಸ್ತಾ ಇದೆ. ಹೀರೋಯಿನ್ ನೋಡ್ಬಿಡಲ್ಲ ಅಂತ ಮುಂದೆ ಅದು ಪಕ್ಕ ಕಾಣಿಸ್ತಾ ಇದೆ. ನಾನು 3rd row ಅಲ್ಲಿ ಇಷ್ಟನೇ ಫೋಟೋದಲ್ಲಿ ಯಾಕಿದ್ದೀನಿ ಅಂತ ಅರ್ಥ ಆಗಲಿಲ್ಲ. ಸಿ ಇಟ್ ಇಸ್ ನಾಟ್ ಅಗೇನ್ ಈಗೋ ಅಲ್ಲ, ಬಟ್ ಇಷ್ಟು ವರ್ಷ ಆದ್ಮೇಲೆ ಅಲ್ಲಿ ಏನೇನು ವೈ ಡಿಡ್ ದೇ ಪುಟ್ ಮೀ ದೇರ್? ಅಲ್ಲಿ ನಂದೊಂದು ಸ್ವಭಾವ ಏನಂದ್ರೆ, ನನಗೆ ಒಂದು ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಬಿಡಲ್ಲ. ನನಗೆ ಉತ್ತರ ಬರಬೇಕು. ಥಿಂಕ್ ಮಾಡ್ತಾ ಕೂತ್ಕೊಂಡಾಗ ನನಗೆ ಅನಿಸಿದ್ದು, ಓಕೆ, ಈ ಆರ್ಡರ್ ಎಲ್ಲಿ ಬಂದಿದೆ ಅಂದ್ರೆ, ಇಟ್ಸ್ ಆಲ್ ಅಬೌಟ್ ಕಲೆಕ್ಷನ್ಸ್, ಓಪನಿಂಗ್. ದಟ್ ಡಿಫೈನ್ಸ್ ಯು ಆಸ್ ಅನ್ ಆಕ್ಟರ್. It is sad. It is very sad, but practical. So it was 2008. 2008 ಅಲ್ಲಿ ಅದನ್ನು ನೋಡಿದಾಗ ನನಗೆ ನಾನು 5 ವರ್ಷ ಇಟ್ಕೊಂಡೆ. ಅವತ್ತು 5 ವರ್ಷದಲ್ಲಿ ಸ್ವಲ್ಪ ಪ್ರಮೋಟ್ ಆಗೋಣ ಫಂಡ್ ರೋಗೆ ಅಂತ. ಅವತ್ತಿಂದಲೇ ಸ್ಟಾರ್ಟ್ ಆಗಿದ್ದು ಕೆಂಪೇಗೌಡ, ಬಚ್ಚನ್, ಮಾಣಿಕ್ಯ. ಇವ್ರು ಯಾವಾಗ ಒಂದು ಕಮರ್ಷಿಯಲ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು. ಏನಕ್ಕಂದ್ರೆ ಯು ಹ್ಯಾವ್ ಟು ಗಿವ್ ವಾಟ್ ಪಬ್ಲಿಕ್ ವಾಂಟ್.